ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಸುದ್ದಿ ಕನ್ನಡ ಇದು ಪ್ರೋತ್ಸಾಹದ ಪ್ರತಿರೂಪ. ನಿಮ್ಮ ಪ್ರೋತ್ಸಾಹಕ್ಕೆ ನಮ್ಮ ಪ್ರತಿರೂಪವಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನ್ಯೂಸ್ ಸುದ್ದಿ ಕನ್ನಡದ ಈ ಒಂದು ಕಾರ್ಯಕ್ರಮದಲ್ಲಿ ಜರ್ನಿಯನ್ನ ಮುಂದುವರಿಸುತ್ತಾ ಬ್ಯೂಟಿ ಟಿಪ್ಸ್ ವಿತ್ ವಿಶೇಷ ಕಾರ್ಯಕ್ರಮ ಡಾಕ್ಟರ್ ಶ್ವೇತಾ ಕಾಮತ್. ಬ್ಯೂಟಿ ಅಂತ ಹೇಳಿದ ತಕ್ಷಣ ಸೌಂದರ್ಯ ಅಂತ ಬರುತ್ತೆ. ಆದರೆ ಈ ಸೌಂದರ್ಯ ಕೇವಲ ಬಾಹ್ಯಕ್ಕೆ ಹೊಂದಿದೆಯಾ ಅಥವಾ ನಮ್ಮ ಒಂದು ಒಳಗಿನ ಸೌಂದರ್ಯ ಏನಿದೆ? ಈ ಒಳಗಿನ ಸೌಂದರ್ಯದಲ್ಲಿ ಮಕ್ಕಳ ಒಂದು ಪಾತ್ರ ಹೇಗಿದೆ? ಇವೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಡಾಕ್ಟರ್ ಶ್ವೇತಾ ಕಾಮತ್ ಅವರ ಜೊತೆ ಮತ್ತೆ ಮಾತುಕತೆಯನ್ನ ಮುಂದುವರಿಸುತ್ತಾ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸಿದ್ದೇನೆ. ಮೇಡಮ್, ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಇಂಡಿಪೆಂಡೆಂಟ್ ಅಂದ್ರೆ ಸ್ವಾತಂತ್ರ್ಯ ಅನ್ನೋದು. ಈ ಸ್ವಾತಂತ್ರ್ಯದ ಪ್ರಶ್ನೆ ಬರುವಾಗ ಮಕ್ಕಳಿಗೆ ಯಾವ ರೀತಿ ಸ್ವಾತಂತ್ರ್ಯ ಅನ್ನೋ ವಿಚಾರ ಬರುತ್ತೆ, ಈ ಬಗ್ಗೆ ಮಾಹಿತಿ ಕೊಡ್ತೀರಾ? ಸೊ ಮಕ್ಕಳಿಗೆ ಜಾಸ್ತಿ ಸ್ವಾತಂತ್ರ್ಯ ಇರೋಲ್ಲ. ಸೊ ಇಂಡಿಪೆಂಡೆಂಟ್ ಅನ್ನೋದ್ರ ಬಗ್ಗೆ ಏನಂದರೆ, ಮಕ್ಕಳಿಗೆ ಈಗ ನೋಡಿ ಎಲ್ಲ ಚಾಯ್ಸಸ್ಸನ್ನು ನಾವು ಮಾಡ್ತೇವೆ. ಅವ್ರು ಏನು ತಿನ್ನಬೇಕು, ಏನು ಮಾಡಬೇಕು, ಏನು ಮದ್ದು ಕೊಡಬೇಕು, ಏನು ಆಡಬೇಕು, ಯಾವಾಗ ಮಲಗಬೇಕು, ಯಾವಾಗ ಹೇಳ್ಬೇಕು, ಎಲ್ಲ ಚಾಯ್ಸಸ್ ನಾವು ಮಾಡ್ತೇವೆ. ಬಟ್ ನಾವು ಅವರಿಗೆ ಒಂದು ಸ್ವಲ್ಪ ಫ್ರೀಡಮ್ ಕೊಟ್ಟರೆ, ಅಂದರೆ ಈಗ ಡ್ರೆಸ್, ಅವ್ರಿಗೆ ಯಾವ ಡ್ರೆಸ್ ಬೇಕು ಅದನ್ನು ಅವ್ರು ಚೂಸ್ ಮಾಡಿದರೆ ಅವರಿಗೆ ಒಂಥರ ಖುಷಿ ಆಗುತ್ತೆ. ಓಕೆ, ನನಗೆ ನನ್ನ ಅಮ್ಮ ಬಿಟ್ಟಿದ್ದಾರೆ, ನಾನು ಯಾವ ಡ್ರೆಸ್ ಬೇಕಿದ್ರೂ ಚೂಸ್ ಮಾಡ್ಬೋದು. ಅದನ್ನು ನಾವು ಚಿಕ್ಕದಿಂದ ಸ್ವಲ್ಪ ಇಂಡಿಪೆಂಡೆನ್ಸ್ ಅಷ್ಟೇ ನಾನು ಹೇಳಿದ್ದು ಇಂಡಿಪೆಂಡೆನ್ಸ್. ಮತ್ತು ಬೇರೆ ವಿಷಯದಲ್ಲಿ ಅವರಿಗೆ ಜಾಸ್ತಿ ಏನು ಇಂಡಿಪೆಂಡೆನ್ಸ್ ಇರೋದಿಲ್ಲ. ಈಗ ಅವ್ರಿಗೆ ಏನು ತಿನ್ನಬೇಕು, ನನಗೆ ಈಗ ಚಾಕ್ಲೇಟ್ ತಿನ್ನಬೇಕು, ಓಕೆ ನಾನು ಚಾಕ್ಲೇಟ್ ಕೊಟ್ಟೆ, ಓಕೆ ಅವರಿಗೆ ಖುಷಿ ಆಗುತ್ತೆ. ಓಕೆ ನನಗೆ ಇದೇ ಚಾಕ್ಲೇಟ್ ಬೇಕು. ಈಗ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ, ನಾನು ಕೆಲವು ಮಕ್ಕಳನ್ನು ಕರ್ಕೊಂಡು ಹೋಗೋದಾಗ ನಾನು ಹೇಳ್ತೀನಿ ನಿಂಗೆ ಎಂತ ಬೇಕು ಚೂಸ್ ಮಾಡು ಅಂತ. ಅವರು ಅದನ್ನು ಚೂಸ್ ಮಾಡ್ತಾರೆ. ಆ ಚೂಸ್ ಮಾಡಿದಾಗ ಅವರ ಮುಖದಲ್ಲಿ ತುಂಬ ಸಂತೋಷ ಇರುತ್ತೆ. ಯಾಕೆಂದರೆ ನಾನು ಚೂಸ್ ಮಾಡಿರೋದನ್ನು ನನ್ನ ಅಮ್ಮ ತಗೊಂಡು ಕೊಡ್ತಾ ಇದ್ದಾರೆ ನನಗೆ ಅಂತ. ಬಟ್ ಅದನ್ನು ಎರಡು ರೀತಿಯಲ್ಲಿ ತೊಗೊಳ್ಬೋದು. ಒಂದು, ಮಕ್ಕಳೇ ಚೂಸ್ ಮಾಡ್ತಿರೋದು ಏನೇನೆಲ್ಲ ಚೂಸ್ ಮಾಡ್ಬೋದು, ನಾವೆಲ್ಲನೂ ಕೊಟ್ಟರೆ ಅವ್ರಿಗೇನು ಅದ್ರ ಬೆಲೆ ಇರೋದಿಲ್ಲ. ಇನ್ನೊಂದು ಏನಂದರೆ 10 ಚೂಸ್ ಮಾಡಿದ್ರೆ ಒಂದು ತಗೋ, ಅದು ಅಲ್ಲಿ ಡಿಸಿಷನ್ ಮೇಕಿಂಗ್ ಬರ್ತದೆ ಅವರಿಗೆ. ಸೊ ಅದನ್ನು ಚೂಸ್ ಮಾಡಿದಾಗ ಓಕೆ ನಾನು ಇಷ್ಟರಲ್ಲಿ ಚಾಯ್ಸಸ್ ಇತ್ತು, ನನಗೆ ಒಂದು ಡಿಸಿಷನ್ ಮಾಡೋಕ್ಕೆ ನನ್ನ ಡಿಸಿಷನ್ಗೆ ಅಮ್ಮ ಬೆಲೆ ಕೊಟ್ಟಿದ್ದಾರೆ ಅಂತ ಅದನ್ನು ಇರುತ್ತೆ. ಸೊ ಅದು ಹಾಗೆ ಬೆಳೀತಾ ಬಂದಾಗ ಅದೇನಾಗುತ್ತೆ ಅಂದರೆ, ನನಗೂ ಒಂದು ಪವರ್ ಇದೆ, ನಾನು ಡಿಸಿಷನ್ ತೊಗೊಳ್ಬೋದು, ನನಗೆ ಇಷ್ಟ ಬಿದ್ದದ್ದು ನಾನು ಮಾಡ್ಬೋದು ಅನ್ನೋದು ಬರ್ತದೆ. ಯಾಕೆಂದರೆ ನಾವೆಲ್ಲನೂ ಮಕ್ಕಳ ಮೇಲೆ ಫೋರ್ಸ್ ಮಾಡಿದರೆ ಸೊ ದೇ ವಿಲ್ ನಾಟ್ ಎಂಜಾಯ್ ಎನಿಥಿಂಗ್. ಈಗ ನಾನೀಗ ಡ್ರೆಸ್, ನಾನು ಈ ಕಲರ್ ಡ್ರೆಸ್, ನಾನು ಮಂತ್ರ ಹೇಳ್ತಾಳೆ ನನಗೆ ರೆಡ್ ಕಲರ್ ಇಷ್ಟ, ನೀನು ನನಗೆ ಈಗ ನಾನು ಅಮೆಝಾನಿಂದಾಗಲಿ ನಾನು ಮೀಶೋಯಿಂದಾಗಲಿ ಏನಾದರೂ ಆರ್ಡ್ರ್ ಮಾಡಬೇಕಾದ್ರೆ ಅವ್ರನ್ನ ಕರೆದು ತೋರಿಸ್ತೀನಿ ನಿಮ್ಗೆ ಯಾವುದು ಬೇಕು ಅಂತ, ನನಗೆ ಇದೇ ಬೇಕು ಅಂತ. ಯಾಕಂದರೆ ಎಲ್ಲರ ಚಾಯ್ಸಸ್ ಡಿಫ್ರೆಂಟ್. ಅವಳಿಗೆ ರೆಡ್ ಬೇಕು, ಒಬ್ಳಿಗೆ ಪಿಂಕ್ ಬೇಕು, ಒಬ್ಳಿಗೆ ಬ್ಲೂ ಬೇಕು. ಸೊ ನಾನು ಅವ್ರ ಪರವಾಗಿ ಆರ್ಡ್ರ್ ಮಾಡ್ಬೋದು, ಬಟ್ ನಾನು ಅವರಿಗೆ ತೋರಿಸಿ ಯಾಕೆ ಆರ್ಡ್ರ್ ಮಾಡ್ತೇನೆ? ಆವಾಗ ಕೇಳ್ತಾರೆ ನಾನು ಆರ್ಡ್ರ್ ಮಾಡಿದ್ದೆ ರೆಡ್ ಶೂ ಬಂದಿಲ್ವಾ ಅಂತ. ಅಂದರೆ ಅವರಿಗೆ ಆ ನೆನಪು ಇರುತ್ತೆ ಆ್ಯಂಡ್ ಅವ್ರ ಡಿಸಿಷನ್ನಿಗೆ ವ್ಯಾಲ್ಯೂನೂ ಇದೆ ಅಂತ ಬರುತ್ತೆ. ಸೊ ಅವರ ದೊಡ್ಡದಾದಾಗ ನನ್ನ ಡಿಸಿಷನಿಗೂ ಬೆಲೆ ಇದೆ, ನನಗೂ ಸ್ವಲ್ಪ ಬೆಲೆ ಇದೆ, ನನಗೂ ರೆಸ್ಪೆಕ್ಟ್ ಇದೆ. ಅಂದರೆ ಮಕ್ಕಳಂತ ಹೇಳಿದ ತಕ್ಷಣ ನಾವು ಜಾಸ್ತಿ ಏನಾಗುತ್ತೆ ಅಂದರೆ ಎವ್ರಿಬಡಿ ಎಲ್ಸ್ ಟೇಕ್ ಡಿಸಿಷನ್ ಫಾರ್ ದೆಮ್, ನೋ ಬಡಿ ಟೇಕ್ಸ್ ದೇರ್ ಓನ್ ಡಿಸಿಷನ್. ಅವ್ರಿಗೇನು ಗೊತ್ತಿಲ್ಲ ಅಂತ. ಬಟ್ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ದೇ ನೋ ಎವ್ರಿಥಿಂಗ್, ಬಟ್ ದೇ ಡೋಂಟ್ ಹ್ಯಾವ್ ದ ಪವರ್ ಲೈಸ್ ವಿತ್ ಅದರ್ಸ್. ಸೊ ಅದು ಆಗಿರೋದು. ಸೊ ನಾವು ಸ್ವಲ್ಪ ಈಗ ಬಿಟ್ಟುಕೊಟ್ರೆ, ಅವ್ರ ಡ್ರೆಸ್, ಅವ್ರಿಗೆ ಯಾವ ಡ್ರೆಸ್ ಬೇಕು ಅಂತ ಅವ್ರು ಹಾಕ್ಕೊಂಡ್ರೆ ಅದರಿಂದ ನಮಗೇನೂ ಹೋಗೋದಿಲ್ಲ. ಸೊ ದೇ ವಿಲ್ ಆಲ್ಸೋ ಫೀಲ್ ಹ್ಯಾಪಿ, ವಿಲ್ ಆಲ್ಸೋ ಫೀಲ್ ಹ್ಯಾಪಿ. ಸೊ ನಾನಂತ ಓಕೆ ಯು ವಾಂಟ್ ಟು ಡೂ ದಿಸ್, ನೀನು ಇದು ಹಾಕಬೇಕಾ, ನೀನು ಡ್ರಾಯಿಂಗ್ ಮಾಡಬೇಕಾ, ಇದು ಡ್ರೆಸ್ ಹಾಕಬೇಕಾ, ವಾಟ್ ಎವರ್ ದೇ ಕ್ಯಾನ್ ಡೂ. ಆಗ ಏನಾಗುತ್ತೆ, ಚಿಕ್ಕಂದಿಂದಲೇ ಸ್ವಲ್ಪ ಇಂಡಿಪೆಂಡೆಂಟು ಆಗ್ತಾರೆ ಅವರು. ಆ್ಯಂಡ್ ದೇ ವಿಲ್ ಆಲ್ಸೋ ಬಿ ಹ್ಯಾಪಿ ದಟ್ ಓಕೆ ನಾನು ಮಾಡ್ತಿದ್ದೀನಿ ಇದನ್ನು, ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ದೇ ವಿಲ್ ಆಲ್ಸೋ ಬಿ ಹ್ಯಾಪಿ ಟು ಡೂ ಇಟ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ವೆನ್ ದೇ ಆರ್ ಹ್ಯಾಪಿ ದೇ ವಿಲ್ ಡೂ ಇಟ್. ಇವಾಗ ಪುಟ್ಟ ಮಕ್ಕಳಂತ ಹೇಳಿದ ತಕ್ಷಣ ಎಷ್ಟು ವರ್ಷದ ನಂತರ ಈ ಒಂದು ಮೆಚ್ಯೂರ್ಡ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ? ಆ್ಯಕ್ಚುಲಿ ಇದನ್ನು ನಾವೇನಂದರೆ ಚಿಕ್ಕದಿರುವಾಗ ಜಾಸ್ತಿ ಅವರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಮೇ ಬಿ ಆಫ್ಟರ್ ತ್ರೀ ಇಯರ್ಸ್ ಆನ್ವರ್ಡ್ಸ್ ಈಗ ನಾವು ಅವ್ರಿಗೆ ಏನಾಗ್ತದೆ, ಈಗ ದಟ್ ಈಸ್ ವೆನ್ ದೇ ರೆಕಗ್ನೈಸ್ ವಾಟ್ ದೇ ವಾಂಟ್. ಸೊ ಈಗ ನಾವು ಶಾಪ್ಸಿಗೆಲ್ಲ ಕರ್ಕೊಂಡು ಹೋದಾಗ ನಂಗೆ ಇದು ಬೇಕು ಅದು ಬೇಕು ಅಂತ ಒಂದು ಚಾಯ್ಸಸ್ ಕೊಡಬೇಕು, ಒಂದು ಅಪಾರ್ಚುನಿಟಿ ಇರಬೇಕು. ಸೊ ದಟ್ ಈಸ್ ವೆನ್ ಇಫ್ ಯು ಆರ್ ಗೆಟಿಂಗ್ ಇಟ್ ಅರ್ಲಿಯರ್ ದೇ ಮೈಟ್ ಬಿ ಏಬಲ್ ಟು ಲೈಕ್ ಇಟ್, ಬಟ್ ದೇ ಮೇ ನಾಟ್ ಬಿ ಏಬಲ್ ಟು ಐಡೆಂಟಿಫೈ ಇಟ್. ಒನ್ಸ್ ದೇ ಐಡೆಂಟಿಫೈ ಎಲ್ಲ ಆದಮೇಲೆ ದೆನ್ ದೇ ನೋ ದಟ್ ನಾನು ಹೇಳ್ಬೋದು ನಂಗೆ ಇದು ಬೇಕು. ಆಗ ದೇ ವಿಲ್ ಲರ್ನ್ ವರ್ಡ್ಸ್ ಎಲ್ಲ ಮನೆಯಲ್ಲಿಂದ ಎಲ್ಲ. ದೇ ಟ್ರೈ ಟು ಗ್ರಾಸ್ಪ್ ಎವ್ರಿಥಿಂಗ್, ವೆದರ್ ಇಟ್ ಇಸ್ ಗುಡ್ ಆರ್ ವೆದರ್ ಇಟ್ ಇಸ್ ಬ್ಯಾಡ್, ದೇ ಗ್ರಾಸ್ಪ್ ಎವ್ರಿಥಿಂಗ್. ಸೊ ಆವಾಗ ದಟ್ ಈಸ್ ಪುಟ್ ಟು ಯೂಸ್ ವೆನ್ ಯು ಗಿವ್ ದಮ್ ಸಮ್ ಡಿಸಿಷನ್ ಮೇಕಿಂಗ್ ಸ್ಕಿಲ್. ಸೊ ನಾನು ಅದು ಮಾಡಬೇಕು, ನನಗೆ ಇದು ಬೇಕು, ನನಗೆ ಅದು ಬೇಕು. ಆವಾಗ ಬಿಕಾಸ್ ದೇ ಆರ್ ಮೋರ್ ಕ್ಯೂರಿಯಸ್, ಅವ್ರ ಕ್ಯೂರಿಯಾಸಿಟಿ ಬೆಳೀತಾನೆ ಹೋಗ್ತಿರುತ್ತೆ. ಸೊ ಆವಾಗ ನಾವು ಸ್ವಲ್ಪ ಡಿಸಿಷನ್ ಮೇಕಿಂಗ್ ಪವರ್ ಅವರನ್ನು ಕೊಟ್ಟರೆ ಸೊ ದೇ ವಿಲ್ ಆಲ್ಸೋ ಬಿ ಹ್ಯಾಪಿ. ಓಕೆ ನನ್ನ ಕ್ಯೂರಿಯಾಸಿಟಿಗೂ ಸ್ವಲ್ಪ ಬೆಲೆ ಇದೆ, ನನಗೂ. ಆ್ಯಂಡ್ ದೇ ಫೀಲ್ ವಿ ಹ್ಯಾವ್ ಟು ಗಿವ್ ದೆಮ್ ರೆಸ್ಪೆಕ್ಟ್ ಆಲ್ಸೋ. ಜಾಸ್ತಿ ನಾವು ನೋಡೋದ್ರಲ್ಲಿ ಯಾರೂ ರೆಸ್ಪೆಕ್ಟ್ ಕೊಡಲ್ಲ ಮಕ್ಕಳಿಗೆ. ಸೊ ಏನಾದರೂ ಹೇಳ್ತಾರೆ ನೀನು ಅದು ಮಾಡು, ನೀನು ಇದು ಮಾಡು ಅಂತ ಹೇಳಿ ಹೋಗ್ತಾರೆ. ಬಟ್ ಅವರಿಗೂ ಸ್ವಲ್ಪ ರೆಸ್ಪೆಕ್ಟ್ వచ్చి ದೇ ಆರ್ ಟೈನಿ, ಜಸ್ಟ್ ದಟ್ ನಾವು ದೊಡ್ಡವರಿದ್ದೀವಿ, ಅವ್ರು ಚಿಕ್ಕವರಿದ್ದಾರೆ, ಅಷ್ಟೇ ಡಿಫ್ರೆನ್ಸೇ ಹೊರತು. ಸೊ ಅವರಿಗೂ ರೆಸ್ಪೆಕ್ಟ್ ಕೊಡದೆ ದೇ ಆಲ್ಸೋ ಫೀಲ್ ಓಕೆ ನನಗೂ ಸ್ವಲ್ಪ ರೆಸ್ಪೆಕ್ಟ್ ಇದೆ. ಅದು ನಾವು ಇಟ್ ಡಿಪೆಂಡ್ಸ್ ಮೆಂಟಲಿ, ಅಂದರೆ ಪೇರೆಂಟ್ಸಿಗೂ ಅರ್ಥ ಆಗಬೇಕು, ಮಕ್ಕಳಿಗೂ ಅರ್ಥ ಆಗಬೇಕು. ಸೊ ಹಾಗೆ ಮಾಡ್ತಾ ಹೋದರೆ ಸೊ ದೇ ವಿಲ್ ಆಲ್ಸೋ ಫೀಲ್ ಹ್ಯಾಪಿ ಟು ಬಿ ಬಿಲಾಂಗಿಂಗ್ ಟು ದ ಫ್ಯಾಮಿಲಿ. ಅದೂ ಇರುತ್ತೆ. ಅಂದರೆ ಒಂದು ಪೇರೆಂಟ್ಸ್ ಅಂತ ಹೇಳಿದ ತಕ್ಷಣ ಇವಾಗಿನ ಒಂದು ಸಿಚುವೇಶನ್ ಆ ಥರ ಇದೆ.
ಇಬ್ಬರು ದುಡಿಲಿಕ್ಕೆ ಹೋಗಲೇಬೇಕು ಆ ಥರ ಕಾರಣ ಇರುವಾಗ ಇವಾಗ ನೀವು ಕೂಡ ಒಂದು ವರ್ಕಿಂಗ್ ವುಮೆನ್, ಸರ್ ಕೂಡ ತುಂಬ ಒಂದು ಒಳ್ಳೆ ಇದರಲ್ಲಿದ್ದಾರೆ. ಸೊ ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಹಾಗಿರುವಾಗ ನೀವು ಯಾವ ಥರ ಇಂತಹ ವುಮೆನ್ಸ್ಗಳು ಮಕ್ಕಳಿಗೆ ಯಾವ ರೀತಿ ಕಾನ್ವರ್ಸೇಷನ್ ಅಥವಾ ಅವರ ಜೊತೆಗೆ ಹೇಗೆ ಅವರ ಒಂದು ಸಂಬಂಧವನ್ನು ಇಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ. ಓಕೆ, ಸೊ ಅಂದರೆ ಇಟ್ ಇಸ್ ವೆರಿ ರಿಲೆವೆಂಟ್ ಟು ಮಿ. ಯಾಕೆಂದರೆ ನಾನು ವರ್ಕ್ ಮಾಡ್ತೀವಿ, ಅವರು ವರ್ಕ್ ಮಾಡಿ. ಸೊ ಮಂಡೇ ಟು ಫ್ರೈಡೇ ವಿ ಆರ್ ಬಿಸಿ ವಿತ್ ಅವರ್ ಕಾಲ್ಸ್, ವರ್ಕ್ ಎಲ್ಲ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಕಾಲ್ಸ್ ಮಧ್ಯದಲ್ಲಿ ಅವ್ರು ಬರ್ತಾರಾಗ ನಮಗೆ ಮಾತಾಡುವಾಗ ನಮಗೆ ಇರಿಟೇಟ್ ಆಗುತ್ತೆ ಕೆಲವೊಮ್ಮೆ. ಬಟ್ ನಾವು ಏನು ಮಾಡ್ಕೊ, ನಾವು ಇರಿಟೇಟ್ ಆಗಿ ಬೈದರೆ ಅವ್ರು ಬರದೇ ಇರ್ಬೋದು. ಬಟ್ ಅವ್ರಿಗೇನಂದರೆ ನಾವು ಬರ್ತೀವಿ, ಅವ್ರ ಅಮ್ಮ ಏನೋ ಮಾಡ್ತಾ ಇದ್ದಾರೆ, ನಮಗೂ ಅದು ಆ್ಯಕ್ಚುಲಿ ಆಲ್ ದ ಬೇಸ್ ಆಫ್ ಇಟ್ ಈಸ್ ದಟ್ ಕ್ಯೂರಿಯಾಸಿಟಿ. ಅಂದರೆ ಯಾರು ಏನು ಮಾಡ್ತಾರೆ, ಈಗ ಕಾಲಲ್ಲಿ ವಿಡಿಯೋ ಕಾಲ್ ಇರುತ್ತೆ, ವಿಡಿಯೋ ಕಾಲಲ್ಲಿ ಅವ್ರಿಗೆ ದೇ ಆರ್ ಮೋರ್ ಕ್ಯೂರಿಯಸ್ ಟು ಸಿ ಹೂ ಇಸ್ ಆನ್ ದಿ ಅದರ್ ಸೈಡ್. ಆದರೆ ಈಗ ಪ್ಯಾಂಡಮಿಕ್ ಇರೋದ್ರಿಂದ ನೋಬಡಿ ಮೈಂಡ್ಸ್, ಇವನ್ ಇನ್ ಆಫೀಸ್ ದೇ ಡೋಂಟ್ ಮೈಂಡ್, ಮಕ್ಕಳು ಬರ್ತಾರೆ ಹೋಗ್ತಾರೆ, ಅದು ಏನು ಮಾಡಲ್ಲ. ಸೊ ಅದೇ ಇರಬೇಕಾದ್ರೆ ದೇ ವಿಲ್ ಗೆಟ್ ಲಿಟಲ್ ಬಿಟ್ ಆಫ್ ಟೈಮ್. ಅಂದರೆ ನಾವೀಗ ಏನು ಮಾಡ್ತೀವಿ, ಬೆಳಿಗ್ಗೆಯಿಂದ ಸಂಜೆ ಕಾಲಲ್ಲಿ ಇರ್ತಾರೆ, ಈಗ ಅವ್ರು ನ್ಯಾನೀಸ್ ಜೊತೆ ಇರ್ತಾರೆ, ಮತ್ತು ಸಂಜೆ ಕ್ಲಾಸಸ್ ಇರುತ್ತೆ, ಏನಾದರೂ ಆಗುತ್ತೆ. ಸೊ ಸಂಜೆ ಟೈಮಲ್ಲಿ ಹೌ ಮಚ್ ಎವರ್ ಟೈಮ್ ವಿ ಕ್ಯಾನ್ ಸ್ಪೆಂಡ್, ವಿ ಹ್ಯಾವ್ ಟು ಸ್ಪೆಂಡ್ ವಿತ್ ದೆಮ್. ಈಗ ಡ್ಯಾನ್ಸ್ ಮಾಡೋದಾಗ ಈಗ ಐ ಆಮ್ ಗೋ ಟು ಡ್ಯಾನ್ಸ್ ಕ್ಲಾಸ್, ಆನ್ಲೈನ್ ಡ್ಯಾನ್ಸ್ ಕ್ಲಾಸಸ್ಸನ್ನು ಮಾಡ್ತೀನಿ. ಸೊ ಐ ವಿಲ್ ಹ್ಯಾವ್ ಸಮ್ ಟೈಮ್, ಬಟ್ ವಾಟ್ ಐ ಮೇಕ್ ಶ್ಯೂರ್ ಇಸ್ ದಟ್ ಈವನ್ ಇಫ್ ಐ ಸ್ಪೆಂಡ್ 10 minutes ವಿತ್ ದೆಮ್, ಐ ಮೇಕ್ ಶ್ಯೂರ್ ಐ ಸ್ಪೆಂಡ್ ದ ಹೋಲ್ 10 minutes ವಿತ್ ದೆಮ್. ಅವ್ರಿಗೂ ಕಾಯ್ತಾ ಇರ್ತಾರೆ ಯಾವಾಗ ಬರ್ತಾರೆ. ನಾನು ಡ್ಯಾನ್ಸ್ ಕ್ಲಾಸ್ ಮಾಡುವಾಗ ಅಲ್ಲಿ ಬಂದು ನೋಡ್ತಾ ಇರ್ತಾರೆ, ಏನು ಮಾಡ್ತಿದೆ ಹಾಗೆ ಸೊ ದೇ ವಾಂಟ್ ಟು ಗೆಟ್ ಇನ್ವಾಲ್ವ್. ಸೊ ನಾವು ವಿ ಆಲ್ಸೋ ಶುಡ್ ಮೇಕ್ ಶ್ಯೂರ್ ದಟ್ ಅಟ್ಲೀಸ್ಟ್ ಲಿಟ್ಲ್ ಬಿಟ್ ಆಫ್ ಟೈಮ್. ಸೊ ಸ್ಯಾಟರ್ಡೆ ಸಂಡೇ ಆಫ್ ಇರುತ್ತೆ ನಮಗೆ. ಸೊ ವಿ ಮೇಕ್ ಶ್ಯೂರ್ ದಟ್ ಎವ್ರಿಥಿಂಗ್ ವಿ ವಿಲ್ ಬಿ ವಿತ್ ದೆಮ್ ಲೈಯಿಂಗ್ ಡೌನ್. ಅವ್ರಿಗೇನಿಲ್ಲ, ನಾನೀಗ ಅಲ್ಲಿ ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ರೆ ಅಲ್ಲಿ ಬಂದು ಕಿರಿಕಿರಿ ಮಾಡ್ತಾ ಇರ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ, ಸೌಂಡ್ ಮಾಡ್ತಿರಲ್ಲ. ಬಟ್ ನಾನೆಲ್ಲಿ ಬಂದು ಕೆಳಗೆ ಬಂದು ಅವರು ಇಲ್ಲಿ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ಕೂತ್ಕೊಂಡ್ರೆ ನನಗೆ ಬಂದು ಡಿಸ್ಟರ್ಬ್ ಮಾಡಲ್ಲ. ದೇ ಜಸ್ಟ್ ವಾಂಟ್ ಪ್ರೆಸೆನ್ಸ್. ಅಂದರೆ ಇಲ್ಲಿ ಮನೇಲಿದ್ದಾರೆ, ನನ್ನ ಕಣ್ಣೆದುರಲ್ಲಿದ್ದಾರೆ ಅಂತ ಅವರಷ್ಟಿಗೆ ಆಡ್ತಾರೆ ಮತ್ತೆ. ಸೊ ದ್ಯಾಟ್ ಈಸ್ ವಾಟ್ ದೇ ಜಸ್ಟ್ ವಾಂಟ್ ಟು ನೋ ದ್ಯಾಟ್ ಓಕೆ ನನ್ನನ್ನು ನೋಡ್ತಾ ಇರ್ತಾರೆ, ಅಲ್ಲಿ ಅಮ್ಮ ಕೂತಿದ್ದಾರೆ ಅಂದರೆ ಆಯಿತು, ಫಿನಿಶ್. ದೇ ಡೋಂಟ್ ಬಾದರ್ ಮಚ್. ಸೊ ಅವರಿಗೆ ಏನು ಬೇಕಾಗಿರೋದು, ಓಕೆ ಎಲ್ಲಿ ಆಚೆ ಈಚೆ ನೋಡೋವಾಗ ಎಲ್ಲಿ ಅಮ್ಮ ಕಣ್ಣಿಗೆ ಕಾಣಬೇಕು, ಇಲ್ಲ ಅಪ್ಪ ಕಣ್ಣಿಗೆ ಕಾಣಬೇಕು ಅಷ್ಟೇ. ದೇ ಆರ್ ನಾಟ್ ಮೋರ್ ಡಿಮಾಂಡಿಂಗ್. ಬಟ್ ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ವಿ ಥಿಂಕ್ ದ್ಯಾಟ್ ಇಲ್ಲ ನಮಗೆ ಎಲ್ಲ ಕೆಲಸ ಬಿಟ್ಬಿಟ್ಟು ನಾನು ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಬೇಕು, ಹಾಗೆ ಮಾಡಬೇಕು. ದೇ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಆಫ್ ದ್ಯಾಟ್. ಇವಾಗ ನೀವು ಹೇಳಿದರೆ ತಾಯಿ ನಿಮ್ಮ ಒಂದು ವರ್ಕಿಂಗ್ ಶೆಡ್ಯೂಲಲ್ಲಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಇವಾಗ ನೀವು ಹೇಳಿದರೆ ಪ್ಯಾಂಡಮಿಕ್ ಟೈಮ್ ಆಗಿರೋದ್ರಿಂದ, ಒಂದು ಕೊರೋನಾ ಒಂದು ಸಂಗತಿ ಆಗಿರೋದರಿಂದ ಮನೆಯಲ್ಲೇ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿ, ಇದನ್ನು ಬಿಟ್ಟು ಇನ್ನು ಅಂದರೆ ಈ ಹಿಂದಿನ ಪರಿಸ್ಥಿತಿ ನೋಡಬೇಕಾದ್ರೆ ಮನೆ ಬಿಟ್ಟು ಹೊರಗಡೆ ಹೋಗಿ ದುಡಿಲೇಬೇಕಾಗುತ್ತೆ. ಆ ಟೈಮಲ್ಲಿ ಹೇಳೋದಾದ್ರೆ ಆವಾಗ ನಮ್ಮ ಕಣ್ಣೆದುರಿಗೆ ಮಕ್ಕಳು ಇರೋದಿಲ್ಲ, ಮಕ್ಕಳ ಎದುರಿಗೆ ನಾವು ಇರೋದಿಲ್ಲ, ತುಂಬಾ ಒಂದು ಸಂಬಂಧಗಳು ಇರುತ್ತೆ. ಅಂಥ ಕ್ಷಣಗಳಲ್ಲಿ ಕೂಡ ನೀವೊಂದು ತಾಯಿಯಾಗಿಯೂ ಅದರ ಜೊತೆಗೆ ಒಂದು ವೈದ್ಯ ವೃತ್ತಿಯಲ್ಲಿ ಇರುವುದರಿಂದ ಯಾವ ರೀತಿ ತಂದೆ ತಾಯಿಗಳಿಗೆ ಸಲಹೆ ನೀಡ್ತೀರಾ ಮೇಡಮ್? ಅಂದರೆ ಕೆಲವರಿಗೆ ಅನಿವಾರ್ಯ ಇರುತ್ತೆ, ಹೋಗಲೇಬೇಕಾಗುತ್ತೆ, ದುಡಿಲೇಬೇಕಾಗ್ತದೆ. ಸೊ ಬೆಳಿಗ್ಗೆ ಕೆಲವರೆಲ್ಲ 9 ಗಂಟೆಗೆ 7 ಗಂಟೆಗೆಲ್ಲ ಹೋಗ್ತಾರೆ, ರಾತ್ರಿ ಬರೋವಾಗ ಲೇಟ್ ಆಗ್ತದೆ. ಸೊ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ವರ್ಕ್. ಇಫ್ ದೇ ಹ್ಯಾಡ್ ದ ಲಕ್ಸುರಿ ದೇ ವುಡ್ ಹ್ಯಾವ್ ಕ್ವಿಟ್ ದ ಜಾಬ್ ಆ್ಯಂಡ್ ಬಿ ಎಟ್ ಹೋಮ್. ಅದು ಸಾಧ್ಯ ಇಲ್ಲ. ಸೊ ವಾಟ್ ಐ ಸಜೆಸ್ಟ್ ಫಾರ್ ದೆಮ್ ಈಸ್, ನೀವು ವರ್ಕ್ ಮಾಡಿ, ಬಟ್ ಅದನ್ನು ಗಿಲ್ಟಿ ಥರ ವರ್ಕ್ ಮಾಡ್ಕೋಬೇಡಿ. ಅಂದರೆ ನಾವು ಅಲ್ಲಿ ಹೋಗಿದ್ದೇವೆ, ಮಕ್ಳು ಏನು ಮಾಡ್ತಾರೆ, ಮಕ್ಳು ಎಲ್ಲಿ ಆಚೆನೇ ಕೆಲಸನೂ ಆಗಲ್ಲ, ಈಚೆ ಇದನ್ನೂ ಆಗಲ್ಲ. ಸೊ ಇಟ್ ಈಸ್ ಬೆಟರ್ ಯು ಕಾನ್ಸಂಟ್ರೇಟ್ ದರ್, ಫಿನಿಶ್ ಆಫ್ ಯುವರ್ ವರ್ಕ್ ಅರ್ಲಿ ಆ್ಯಂಡ್ ಕಮ್ ಬ್ಯಾಕ್ ಹೋಮ್. ಈಗ ಕೆಲವ್ರು ಏನು ಮಾಡ್ತಾರೆ, ಆಫೀಸಿಗೆ ಹೋದ ತಕ್ಷಣ ಅಲ್ಲಿಗೆಲ್ಲ ಗಾಸಿಪ್ ಎಲ್ಲ ಮಾಡಿಕೊಂಡು ಮಾತಾಡ್ಕೊಂಡೆಲ್ಲ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ, ಮನೆಗೆ ಬಂದು ಕೆಲಸ ಮಾಡ್ತಾರೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಅಲ್ಲಿ ಆಫೀಸಲ್ಲಿ ಕೆಲಸ ಮುಗಿಸಿ ಲ್ಯಾಪ್ಟಾಪಲ್ಲೇ ಇಟ್ಬಿಡಿ, ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದು ದೆನ್ ಯು ಕಾನ್ಸಂಟ್ರೇಟ್ ಆನ್ ದ ಫ್ಯಾಮಿಲಿ ಆಫ್ಟರ್ ಕಮಿಂಗ್ ಹೋಮ್. ಸೊ ದಟ್ ಈಸ್ ವೇ ಯು ಬ್ಯಾಲೆನ್ಸ್ ವರ್ಕ್ ಆ್ಯಂಡ್ ಹೋಮ್. ಇನ್ನು ಇವತ್ತು ಯಾವುದೋ ಒಂದು ಪೋಸ್ಟಲ್ಲಿ ನಾನು ಓದ್ತಾ ಇದ್ದೆ, ಯಾಕೆಂದರೆ ನಾವು ದುಡ್ದುಕೊಂಡು ಬಂದಿರ್ತೇವೆ, ನಮಗೆ ಆಯಾಸ ಆಗಿರುತ್ತೆ, ನಾವು ಒಳಗೆ ಬಂದ ತಕ್ಷಣ ಮಕ್ಕಳು ಓಡ್ಕೊಂಡು ಬರ್ತಾರೆ, ನನಗೆ ಅದು ಮಾಡಿ ಇದು ಮಾಡಿ ಎಲ್ಲ ಕಿರಿಕಿರಿ ಶುರು ಆಗ್ತದೆ, ಎಲ್ಲ ಮಾಡ್ತಾರೆ. ಸೊ ನಾವು ನಮ್ಮ ಆಯಾಸವನ್ನು ನಾವು ಅವ್ರು ಇರಿಟೇಟ್ ಆಗಿ ನಾವು ಅವ್ರ ಮೇಲೆ ಕಿರ್ಚಾಡೋದು ಅದೆಲ್ಲ ತಪ್ಪಾಗ್ತದೆ. ಯಾಕೆಂದರೆ ದೇ ಜಸ್ಟ್ ವಾಂಟ್ ಅನ್ ಅಟೆನ್ಷನ್. ಅವ್ರು ಇಡೀ ದಿನ ಮನೆಯಲ್ಲಿ ಇರಲಿಲ್ಲ, ಸೊ ಅಮ್ಮ ಬಂದಿದ್ದಾರೆ, ಯಾರೋ ಅಪ್ಪ ಬಂದಿದ್ದಾರೆ ಅಂತ ಹೇಳಿ ದೇ ವಾಂಟ್ ಟು ಶೇರ್ ದೇರ್ ಜಾಯ್ ಆರ್ ದೇ ವಾಂಟ್ ಟು ಕಮ್ ಆ್ಯಂಡ್ ಟಾಕ್. ನಮಗೇನಾಗಿರುತ್ತೆ, ನಮಗೆ ದುಡ್ದು ಸಾಕಾಗಿರುತ್ತೆ. ಬಟ್ ನಾವು ಅದಕ್ಕೆ ಏನು ಮಾಡಬೇಕಂದ್ರೆ, ಯು ಜಸ್ಟ್ ಗೋ ಆ್ಯಂಡ್ ರಿಲ್ಯಾಕ್ಸ್ 5 minutes, ಮತ್ತು ಬನ್ನಿ ಮಕ್ಕಳ ಜೊತೆ ಬಂದು ದೆನ್ ಯು ರಿಲ್ಯಾಕ್ಸ್, ಯು ಸ್ಪೆಂಡ್ ಟೈಮ್ ವಿತ್ ದೆಮ್. ಅವರಿಗೆ ಹೇಳಿ, ನಾನೊಂದು 5 ನಿಮಿಷ ಆದಮೇಲೆ ಬಂದು ಮಾತಾಡ್ತೇನೆ ನಿಮ್ಮ ಹತ್ರ ಅಂತ. ಸೊ ದೇ ವಿಲ್ ಅಂಡರ್ಸ್ಟ್ಯಾಂಡ್. ದೇ ಓನ್ಲಿ ಥಿಂಗ್ ಇಸ್ ದಟ್ ವಿ ಹ್ಯಾವ್ ಟು ಟೆಲ್ ದೆಮ್. ಅವ್ರಿಗೆ ಹೇಳಿದೆ ಎಲ್ಲ ಅಂಡರ್ಸ್ಟ್ಯಾಂಡ್. ನಾವು ಯೂಶ್ವಲಿ ಏನಾಗುತ್ತೆ ಅಂದರೆ, ನಮ್ಗೆ ಇರಿಟೇಟ್ ಆಗುತ್ತೆ, ನಾವು ಕಿರ್ಚಿದ ತಕ್ಷಣ ಅದು ದೆನ್ ಎವ್ರಿಥಿಂಗ್ ಗೋಸ್ ಆಫ್. ಸೊ ದಿಸ್ ಈಸ್ ವಾಟ್ ವಿಲ್ ಹ್ಯಾಪನ್ ಜನರಲಿ. ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ದೆನ್ ಇಸ್ ಲೈಕ್ ಅವ್ರಿಗೂ ಏನನ್ಸುತ್ತೆ, ನಾವೀಗ 5 minutesಲ್ಲಿ ಅವ್ರು 5 minutesಲ್ಲಿ ಬಂದೇ ಬರ್ತಾರೆ ವಾಪಸ್, ಆಯ್ತಾ ನಿಂದು ಅಂತ ಕೇಳೋಕ್ಕೆ. ಸೊ ಹಾಗೇನೂ ಇರುತ್ತೆ. ಸೊ ಅವ್ರಿಗೇನಂದರೆ ಅಮ್ಮ ಬಂದಿಲ್ಲ, ಈಗ ಜಾಸ್ತಿ ಏನಾಗುತ್ತೆ ಅಂದರೆ, ಈಗ ನಾವು ಅಮ್ಮನ ಇದರಿಂದ ಹೇಳ್ತಾ ಇದ್ದೇನೆ. ಸೊ ನಾವು ಮನೆಯಲ್ಲಿ ಬಿಟ್ಟು ಹೋಗಿರ್ತೀವಿ ಮಕ್ಕಳನ್ನು, ಆಗ ಅವರು ಸುಮ್ಮನೆ ಆಡ್ತಿರ್ತಾರೆ.
ಬಟ್ ಅಮ್ಮ ಒಳಗೆ ಬಂದ ತಕ್ಷಣ ಜೋರು ಗಲಾಟೆ ಕಿರ್ಚಾಟ ಎಲ್ಲರೂ ಹೇಳ್ತಾರೆ, ಏನು ಇಷ್ಟೊತ್ತಿಗೆ ಏನು ಆಗ್ತಿರ್ಲಿಲ್ಲ, ನೀನು ಬಂದ ತಕ್ಷಣ ಎಲ್ಲ ಶುರುವಾಯಿತು ಅಂತ. ಆ್ಯಕ್ಚುಲಿ ಏನಾಗಿರೋದಂದರೆ ಮಕ್ಕಳು ಅದು ಬೇರೆಯವ್ರ ಜೊತೆ ಸುಮ್ಮನೆ ಇರ್ತಾರೆ. ಯಾಕೆ ಅಂದರೆ ದೇ ನೋ ದಟ್ ದೇರ್ ಇದು ಅಂತ ಹೇಳ್ತಾರೆ ಕೋಟೆ ಮಾಡ್ಕೊಂಡು ಅದರೊಳಗೆ ಇರ್ತಾರೆ, ಸುಮ್ಮನೆ ಇರ್ತಾರೆ, ಏನು ಎಮೋಷನ್ಸನ್ನು ತೋರಿಸೋದಿಲ್ಲ. ಬಟ್ ದ ಮೊಮೆಂಟ್ ದ ಮದರ್ ಕಮ್ಸ್ ಇನ್ ಟು ದ ಪಿಕ್ಚರ್ ದೇ ನೋ ದಟ್ ದೇ ಕ್ಯಾನ್ ಬಿ ಫ್ರೀ. ಸೊ ಎಲ್ಲ ಏನೆಲ್ಲ ಅದು ಒಳಗೆ ತುಂಬಿಸ್ಕೊಂಡಿರ್ತಾರೆ ನೋಡಿ, ಎಲ್ಲನೂ ಹೊರಗೆ ಬಿಡ್ತಾರೆ. ಸೊ ದಟ್ ಈಸ್ ಹೌ ವೆನ್ ದಿ ಸಿ ಎ ಮದರ್ ಎಲ್ಲರೂ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡೋದು, ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡೋದು, ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅಂದರೆ ಇಷ್ಟೊತ್ತಿಗೆ ಏನು ಮಾಡ್ತಿರ್ಲಿಲ್ಲ, ಅಮ್ಮ ಬಂದ ತಕ್ಷಣ ಎಲ್ಲನೂ ಬಂದುಬಿಡ್ತು ಹೀಗೆ ಅಂತ. So actually what is they are finding the more safer place, and that is why they want to let go of everything and like they want to be themselves. ಅಷ್ಟರವರೆಗೆ ಏನು ಮಾಡ್ಕೊಳ್ತಾರೆ, ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ. ನಾವು ಚೆನ್ನಾಗಿ ಮಾತಾಡಬೇಕು, ಅವ್ರಿಗೆ ಈಗ ಮಾಡಬಾರ್ದು ಎಲ್ಲನೂ ಅವರಿಗೂ ಅರ್ಥ ಆಗುತ್ತೆ. ಸೊ ದಟ್ ಈಸ್ ಹೌ ದೇ ಬಿಹೇವ್. ಸೊ ಬಿಹೇವಿಯರ್ ಚೇಂಜಸ್ ಒನ್ ಫಾರ್ ದ ಫಾದರ್, ಒನ್ ಫಾರ್ ದಿ ಮದರ್ ಆರ್ ಔಟ್ಸೈಡರ್ಸ್. ಅದಕ್ಕೆ ದಟ್ ಈಸ್ ದೇ ಅಡಾಪ್ಟ್ ವೆರಿ ಈಸಿಲಿ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಈಗ ಹೊಸಬ್ರು ಬಂದ ತಕ್ಷಣ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಸುಮ್ಮನೆ ಇರ್ತಾರೆ. ಬಟ್ ನಮ್ಮವರೇ ಅಂದ ತಕ್ಷಣ ದೇ ಆರ್ ಮೋರ್ ಫ್ರೀ. ಈಗ ನೀವೇ ನೋಡಿರ್ಬೇಕು, ನನ್ನ ಮಕ್ಕಳು ಬೇರೆ ಹೊರಗಿನವ್ರು ಬಂದ ತಕ್ಷಣ ಎಲ್ಲ ರೂಮ್ ಒಳಗೆ ಓಡೋಗ್ತಾರೆ. ಈಗ ಬಟ್ ನಾವೇ ಇದ್ದಿರೋದು ಇಡೀ ಮನೆ ಓಡಾಡ್ತಿರ್ತಾರೆ ಹಾಗೆ. ಸೊ ಈಗಿನ ಇತ್ತೀಚಿನ ಮಕ್ಕಳಲ್ಲಿ ನೋಡೋದಿದ್ರೆ ಮೊಬೈಲ್ ಕಾನ್ಸೆಪ್ಟ್ ತುಂಬಾ ಇದೆ ಮ್ಯಾಮ್. ಈಗ ಕೊರೋನಾ ಬಂದ ನಂತರ ಅದು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಮೊದಲೇ ಜಾಸ್ತಿ ಇತ್ತು, 100% ಇತ್ತು. ಇವಾಗ ಅಂತ ಹೇಳಿದರೆ ಅದು ಮಿತಿ ಮೀರಿದೆ ಅಂತ ಹೇಳ್ಬೋದು. ಇದು ಚಿಕ್ಕ ಮಕ್ಕಳಿಗೆ ಈ ಒಂದು ಇದು ಎಷ್ಟರ ಮಟ್ಟಿಗೆ ಒಳಿತನ್ನ ಕಂಡುಕೊಂಡಿರುತ್ತೆ ಅಂದರೆ ತರ್ಬೋದಾ ಅಂತ ಹೇಳಿ? ಆ್ಯಕ್ಚುಲಿ ಹೇಳಲಿಕ್ಕೆ ಹೋದರೆ ನೆಗೆಟಿವ್ನೇ ಹೇಳಬೇಕು. ಯಾಕಂದರೆ ಓನ್ಲಿ ಈಗ ಕ್ಲಾಸಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಎಲ್ಲರೂ ಮೊಬೈಲ್ ಆಗ್ತಾರೆ, ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ವಿ ಡೋಂಟ್ ಹ್ಯಾವ್ ಎ ಚಾಯ್ಸ್. ಸೊ ಅದು ಚಾಯ್ಸ್ ಇರೋದ್ರಿಂದ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಗುಡ್ ಅಟ್ ಆಲ್. ಯಾಕೆಂದರೆ ನಾವು ಈಗ ಜಸ್ಟ್ 3 years 2 years 2.5 years 3 years ಸ್ಕೂಲಿಗೆ ಹಾಕುವಾಗ ಆವಾಗಿಂದ ಮೊಬೈಲ್ ಸ್ಟಾರ್ಟ್ ಮಾಡಿದರೆ ಆಲ್ರೆಡಿ ಪೀಪಲ್ ಆರ್ ಅಡಿಕ್ಟೆಡ್ ಟು ಮೊಬೈಲ್. ಸೊ ಚಿಕ್ಕ ಮಕ್ಕಳಿಂದ ಅಡಿಕ್ಷನ್. ಈಗ ಅವ್ರಿಗೆ ಎಲ್ಲರೂ ಊಟ ಮಾಡ್ಸೋಕೆ ನಮ್ಗೆ ಪೇರೆಂಟ್ಸ್ ಎಲ್ಲ ಆಗಿರೋದ್ರಿಂದ ಅವರು ದೇ ವಿಲ್ ಫಾರ್ ದೇರ್ ಕನ್ವೀನಿಯನ್ಸ್ ಊಟ ಬೇಗ ಮಾಡಬೇಕು ಅಂತ ಮೊಬೈಲ್ ಕೈಯಲ್ಲಿ ಕೊಟ್ಬಿಡ್ತಾರೆ, ಅದು ಬೇಗ ತುರಿಸ್ಕೊಂಡು ಹೋಗ್ತಾರೆ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್. ಅವ್ರು ಅಡಿಕ್ಷನ್ ಆಗ್ತಾರೆ. ಸೊ ದಟ್ ಅವ್ರಿಗೂ ಗೊತ್ತುಂಟು ನಾವು ಕೂಗಿದ್ರೆ ನಮ್ಗೆ ಮೊಬೈಲ್ ಸಿಗುತ್ತೆ ಅಂತ. ಸೊ ನಾವು ಮಾಡ್ತೀವಿ, ಯಾಕೆಂದರೆ ಬೇಗ ತಿಂತಾರಲ್ಲ ಅಂತ ಮಾಡ್ತೇವೆ. ಸೊ ಅದು ಆ ಅಡಿಕ್ಷನ್ is already there. ನಾವೀಗ ಇದನ್ನು ಕ್ಲಾಸಸ್ ಅದೆಲ್ಲ ಮಾಡಿಸುವಾಗ ಈ ಮೊಬೈಲನ್ನು ವಿ ಹ್ಯಾವ್ ಟು ಗಿವ್ ಎ ಮೊಬೈಲ್. ಸೊ ಅದನ್ನೂ ಆಗುತ್ತೆ. ಸೊ ಅಡಿಕ್ಷನ್ ಈಸ್ ವೆರಿ ಬ್ಯಾಡ್. ಅದನ್ನು ಮತ್ತೆ ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಐ ಹೋಪ್ ದ ಸ್ಕೂಲ್ಸ್ ವಿಲ್ ಓಪನ್ ಸೂನ್ ಆ್ಯಂಡ್ ದಟ್ ಅಡಿಕ್ಷನ್ ಗೋಸ್ ಆಫ್ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಆದರೂ ದೇ ವಿಲ್ ಬಿ ಲೈಕ್. ಪ್ರೌಢಾವಸ್ಥೆಗೆ ಬರುವಂತಹ ಸಮಯಕ್ಕೆ ಹೆಣ್ಮಕ್ಕಳನ್ನು ಯಾವ ರೀತಿ ತಯಾರಿ ಅಂತ ಹೇಳಿ ಮಾಡ್ಕೊಳ್ಬೋದು? ಅಂದರೆ ಈಗ ನೋಡಿ, ಈಗ 5th standard 6th standard ನಂತೆಲ್ಲ ಹೇಳುವಾಗ ಕ್ಲಾಸಸ್ ಇವನ್ ಸ್ಕೂಲಲ್ಲಿ ಸಹ ಯು ವಿಲ್ ಹ್ಯಾವ್ ಸೈನ್ಸ್ ಬಯಾಲಜಿ. ಆ ಕ್ಲಾಸಸ್ಸಲ್ಲಿ ಟೀಚರ್ಸ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದೆನ್ ಇಟ್ ಈಸ್ ಆ್ಯಸ್ ದ ಜಾಬ್ ಆಫ್ ಅ ಪೇರೆಂಟ್ ಆಲ್ಸೋ ಟು ಎಕ್ಸ್ಪ್ಲೇನ್ ಅಟ್ಲೀಸ್ಟ್ ನಾಟ್ ಇನ್ ಡೀಟೇಲ್, ಅಟ್ಲೀಸ್ಟ್ ಇಂಥ ಆಗ್ಬೋದು, 6th standardಗೆ ಬರುವಾಗ ನಿಮಗೆ ಇದು ಮೆನ್ಸುರೇಷನ್ ಆಗ್ಬೋದು, ಈಗಿರ್ತದೆ ಆಗಿರ್ತದೆ. ಯಾಕಂದರೆ ಆ್ಯಡ್ಸ್ ಎಲ್ಲ ಬರ್ತದೆ. ಈಗ ನಾನು ನನ್ನದೇ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಂದು 5th standard 6th standard ಐ ಯೂಸ್ ಟು ಬಿ ವೆರಿ ಕ್ಯೂರಿಯಸ್, ವಾಟ್ ಈಸ್ ದಿಸ್ ಆ್ಯಡ್ ಅಬೌಟ್, ಏನದು ತೋರಿಸ್ತಾರೆ, ಯಾಕಂದರೆ ಏನೋ ಅರ್ಥ ಆಗಲ್ಲ ಅದರಲ್ಲಿ. ಸೊ ದೆನ್ ಐ ಹ್ಯಾವ್ ಟು ಅದೇನು ಮಾಡ್ತೇವೆ, ನಾವು ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಗೂಗಲ್ ನೋಡಲಿಕ್ಕೆ ಮಾಡ್ತೇವೆ, ಈ ಫ್ರೆಂಡ್ಸನ್ನು ಕೇಳ್ತೇವೆ ಇದು ಏನು ಅಂತ ಹೇಳಿ. ಯಾರು ಏನು ಹೇಳೋದಿಲ್ಲ ಕ್ಲಿಯರಾಗಿ. ಮತ್ತು ಲಾಸ್ಟಿಗೆ ಟೀಚರ್ ಏನೋ ಸ್ವಲ್ಪ ಹೇಳ್ತಾರೆ. ಸೊ ಎಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಕ್ಚುಲಿ ಆ ಕ್ಯೂರಿಯಾಸಿಟಿನ ನಾವು ಯಾರಾದರೂ ನಮಗೆ ಆನ್ಸರ್ ಹೇಳಿದರೆ ಸೊ ಯು ವಿಲ್ ಬಿ ಲೈಕ್ ಓಕೆ ಇದು ಹೀಗೆ ಅಂತ ಗೊತ್ತಾಗ್ತದೆ. ಬಟ್ ಏನಂದರೆ ಇಟ್ ಈಸ್ ಲೈಕ್ ಎ ಟ್ಯಾಬು ಟಾಪಿಕ್. ಯಾರೂ ಮಾತಾಡೋಕ್ಕೆ ಇಷ್ಟಪಡಲ್ಲ ಅದ್ರ ಬಗ್ಗೆ. ಈವನ್ ದೋ ಇಟ್ ಈಸ್ ಅಡ್ವಾನ್ಸ್ಡ್ ಅದು ಇದೆಲ್ಲ ಹೇಳ್ತಾರೆ, ತುಂಬ ಅಡ್ವಾನ್ಸ್ ಆದರೂ ಸಹ ನೋಬಡಿ ಲೈಕ್ಸ್ ಟು ಟಾಕ್ ಅಬೌಟ್ ಇಟ್. ಅದನ್ನು ಆ್ಯಕ್ಚುಲಿ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದರೆ ಮಕ್ಕಳಿಗೆ ವಿ ಕ್ಯಾನ್ ಅವಾಯ್ಡ್ ಆ್ಯಕ್ಚುಲಿ ಲಾಟ್ ಆಫ್ ಕ್ರೈಮ್ಸ್, ಚೈಲ್ಡ್ ಅಬ್ಯೂಸ್, ಸೆಕ್ಷುವಲ್ ಅಬ್ಯೂಸ್, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಯಾಕೆಂದರೆ ಅವರಿಗೆ ಏನು ಅಂತ ಗೊತ್ತಾದರೆ ದೇ ಕ್ಯಾನ್ ಟೆಲ್ ಓಕೆ ನನಗೆ ಹೀಗೆ ಮಾಡಿದ್ರು ಯಾರು ಅಂತ ನಾನು ಯಾರ ಹತ್ರ ಬಂದು ಹೇಳ್ಬೋದು. ಸೊ ಇಫ್ ದೇ ಡೋಂಟ್ ನೋ ಎಟ್ ಆಲ್ ಹೌ ವಿಲ್ ದೇ ಕಮ್ ಆ್ಯಂಡ್ ಅಪ್ರೋಚ್ ಎನಿವನ್? ಸೊ ಅದೂ ಇದೆ ಹಾಗೆ. ಅಂದರೆ ಮೊದಲಿಗೆ ನಾವು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಅಂದರೆ ನಮ್ಗೆ ತಿಳಿದಿರುತ್ತೆ 6th ನಂತರ ಮಕ್ಕಳಿಗೆ ಒಂದು ಸ್ವಲ್ಪ ಆದರೂ ತಿಳುವಳಿಕೆ ಜ್ಞಾನ ಜಾಸ್ತಿ ಇರುತ್ತೆ. ಆ ಹಂತದಲ್ಲೇ ನಾವು ಪೇರೆಂಟ್ಸ್ಗಳು ಅವರನ್ನು ಯಾವ ರೀತಿ ಅಂದರೆ ನೈತಿಕವಾಗಿ ಯಾವ ರೀತಿ ಸಾಮಾಜಿಕವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ತಿಳಿಸ್ಬೇಕು ಅಂತ ಹೇಳ್ತಾರೆ. ಬಹಳ ಒಂದು ಉತ್ತಮವಾದ ಮಾಹಿತಿ ಮೇಡಮ್. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಮುಂದಿನ ಭಾಗದಲ್ಲಿ ನಾವು ಖಂಡಿತವಾಗ್ಲೂ ಡಾಕ್ಟರ್ ಶ್ವೇತಾ ಕಾಮತ್ ಅವರಿಂದ ತಿಳ್ಕೊಳ್ತೀವಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಈ ಹೊತ್ತಿಗೆ ಮುಗಿಸುವಂತಹ ಹೊತ್ತಾಯಿತು. ಅದಕ್ಕಾಗಿ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಇಷ್ಟೊತ್ತು ತನಕ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ಅದು ಹೆಣ್ಣಾಗಲಿ ಗಂಡಾಗಲಿ ತಾರತಮ್ಯವಿಲ್ಲದೆ, ಮಕ್ಕಳಲ್ಲಿ ಭೇದ ಭಾವವಿಲ್ಲದೆ, ಸ್ವಾತಂತ್ರ್ಯದ ಒಂದು ಅವರಲ್ಲಿ ಸಣ್ಣದ್ರಿಂದಲೇ ನಾವು ಅದನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಕೂಡ ಅದಕ್ಕೆ ಸಹಕರಿಸಬೇಕು.
ಅದು ಕುಟುಂಬದ ಒಂದು ಸಂಬಂಧವನ್ನ ಗಟ್ಟಿ ಮಾಡುವಲ್ಲಿ ನಮಗೆ ಸಹಕಾರ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಪ್ರೌಢಾವಸ್ಥೆಗೆ ಬರುವಾಗ ಹೆಣ್ಮಕ್ಳಿಗೆ ಯಾವ ರೀತಿ ನಾವು ವಿಚಾರಗಳನ್ನು ತಿಳಿಸ್ಬೇಕು, ಎಲ್ಲಿಂದ ಯಾವ ಭಾಗದಿಂದ ತಿಳಿಸ್ಲಿಕ್ಕೆ ಪ್ರಾರಂಭಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಇದರ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ವಿರಾಮ ಹೇಳ್ತೀನಿ. ಧನ್ಯವಾದಗಳು ಮೇಡಮ್. ತಮಗೆ